ಮಂಜೇಶ್ವರ ಕಿರು ಬಂದರಿನ ಉದ್ಘಾಟನಾ ಕಾರ್ಯಕ್ರಮ ಇಂದು ಬೆಳಗ್ಗೆ ನಡೆಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಬಂದರಿಗೆ ಚಾಲನೆಯನ್ನ ನೀಡಿದ್ರು. ಇದರೊಂದಿಗೆ ಕೊಯಿಲಾಂಡಿಯ ಬಂದರನ್ನ ಕೂಡ ಅವರು ಉದ್ಘಾಟಿಸಿದ್ರು. ಕಾಸರಗೋಡು ಜಿಲ್ಲೆಯ ಮೀನುಗಾರಿಕಾ ವಲಯಕ್ಕೆ ಹೊಸ ಹುರುಪು ನೀಡುವ ನಿಟ್ಟಿನಲ್ಲಿ ಮಂಜೇಶ್ವರದಲ್ಲಿ ಬಂದರು ನಿರ್ಮಾಣಗೊಳ್ಳಬೇಕು ಎಂಬ ಬೇಡಿಕೆ ತುಂಬಾ ಹಳೆಯದು. ಜಿಲ್ಲೆಯ ಕೊಯ್ಪಾಡಿ, ಶಿರಿಯ, ಬಂಗ್ರಮಂಜೇಶ್ವರ, ಮತ್ಸ್ಯ ಗ್ರಾಮಗಳ ಸರಿಸುಮಾರು 10,000 ಮೀನುಗಾರರು ಈ ಬಂದರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಬಂದರು ಚಟುವಟಿಕೆ ಆರಂಭಿಸುವ ಮೂಲಕ ಸ್ಥಳೀಯ 1,200ಕ್ಕೂ ಅಧಿಕ ಮೀನುಗಾರ ಕಾರ್ಮಿಕರಿಗೆ ಪ್ರತ್ಯಕ್ಷವಾಗಿ 4,800 ಮಂದಿಗೆ ಪರೋಕ್ಷವಾಗಿ ಪ್ರಯೋಜನ ಲಭಿಸಲಿದೆ. ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮಾರಾಟ, ರಫ್ತು ಸಂಬಂಧಿ ವಲಯಗಳ ಮಂದಿಗೆ ಉದ್ಯೋಗಾವಕಾಶ ಅಧಿಕಗೊಳ್ಳಲಿದೆ. കേരളം അംഗീകരിച്ചത് എന്നത് നമുക്ക് ഏവർക്കും അറിയാവുന്ന കാര്യമാണ്. ഇതില് കൊയിലാണ്ടി, മഞ്ചേശ്വരം മത്സ്യബന്ധന തുറമുഖങ്ങളിൽ കൊയിലാണ്ടി തുറമുഖം ഇത്തരത്തിൽ പൂർണ്ണതയിൽ എത്തുന്നതിന് വളരെ നാളുകൾ എടുത്തു എന്നത് നമ്മുടെ നാട്ടിൽ പദ്ധതികൾ നടപ്പാക്കുന്നതിൻ്റെ ഒരു രൂപവും ഭാവവുമാണ് കാണിക്കുന്നത്. ഈ പ്രവൃത്തിക്ക് നല്ല മുൻഗണന കൊടുത്തു. അതിൻ്റെ ഭാഗമായി തുറമുഖത്തിൻ്റെ ഏറ്റവും പ്രധാന ഘടകമായ പുലിമൂട്ടിൻ്റെ നിർമ്മാണം സമയബന്ധിതമായി തന്നെ ആ കാലത്ത് പൂർത്തിയാക്കാൻ കഴിയും. പക്ഷേ പിന്നീട് വേണ്ട കുറേ കാര്യങ്ങൾ ಆ ಸಮಯತ್ತು കുറച്ച് ಬಾಕಿಯೇ. ಇನ್ನೇಡರು ಈ ಸಂದರ್ಭ ಕೇಂದ್ರ ಮೀನುಗಾರಿಕಾ ಸಚಿವ ಗಿರಿರಾಜ್ ಸಿಂಗ್ ಮುಖ್ಯ ಅತಿಥಿಯಾಗಿದ್ದರು. ರಾಜ್ಯ ಮೀನುಗಾರಿಕೆ ಸಚಿವೆ ಮೆರ್ಸಿ ಕುಟಿಯಮ್ಮ ಅಧ್ಯಕ್ಷತೆ ವಹಿಸಿದ್ರು. ಕಂದಾಯ ಸಚಿವ ಇ ಚಂದ್ರಶೇಖರನ್, ಸಂಸದ ರಾಜಮೋಹನ್ ಉನ್ನಿತಾನ್, ಶಾಸಕ ಎಂಸಿ ಕಮರುದ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು.